ಜಿಲ್ಲೆಯ ಕೆಲವು ಕಾಲೇಜುಗಳಲ್ಲಿ ಎದ್ದಿರುವ ಸ್ಕಾರ್ಫ್ ಹಾಗೂ ಕೇಸರಿ ಶಾಲು ವಿವಾದವನ್ನು ಸಂಬಂಧಪಟ್ಟ ಕಾಲೇಜು ಆಡಳಿತ ಮಂಡಳಿಯೇ ಇತ್ಯರ್ಥಪಡಿಸಬೇಕು. ಇದಕ್ಕೆ ಪ್ರತಿಷ್ಠಿತ ಕಾಲೇಜುಗಳ ಪ್ರಾಂಶುಪಾಲರನ್ನೊಳಗೊಂಡ ಸಮಿತಿಯನ್ನ ರಚಿಸಿ ಮಾರ್ಗಸೂಚಿ ರೂಪಿಸಲಾಗುವುದೆಂದು ಪ್ರೊಫೆಸರ್ ಪಿಎಸ್ ಯಡಪಡಿತಾಯ ಹೇಳಿದರು. ಅವರು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದರು. ಇಂತಹ ಭಾವನಾತ್ಮಕ ವಿಚಾರಗಳಿಂದ ಕಾಲೇಜುಗಳಲ್ಲಿ ಕಲಿಕಾ ವಾತಾವರಣ ಕೆಡದಂತೆ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಸಮಿತಿಯೊಂದನ್ನು ರಚಿಸಲಾಗುವುದು. ಈ ಸಮಿತಿಯ ಸಲಹೆ ಸೂಚನೆಗಳನ್ನು ಆಧರಿಸಿ ಕೆಲವೊಂದು ಮಾರ್ಗಸೂಚಿಯನ್ನು ರಚಿಸಿ ಅದನ್ನು ಸಿಂಡಿಕೇಟ್ ಸಭೆಯ ಒಪ್ಪಿಗೆ ಪಡೆದು ಎಲ್ಲ ಕಾಲೇಜುಗಳಿಗೆ ಕಳುಹಿಸಲಾಗುವುದೆಂದು ಅವರು ಹೇಳಿದರು. ಟೆಕ್ನಿಕಲಿ ಅಥವಾ ತಾಂತ್ರಿಕ ನೆಲೆಯಲ್ಲಿ ಅದು ಕರೆಕ್ಟ್. ಆದ್ರೆ ಏನಾಗುತ್ತೆ, ಈ ಮೂಲ ಉದ್ದೇಶ ನಮ್ದು ಕಾಲೇಜಿಗೆ ಬರುವಂಥದ್ದು, ಪಾಠ ಪ್ರವಚನ ಕೇಳುವಂಥದ್ದು, ಕಲಿಯುವಂಥದ್ದು, ಮನಸ್ಸನ್ನು ಕೇಂದ್ರೀಕೃತಗೊಳಿಸುವಂಥದ್ದು, ಜನ ಸಂಪಾದನೆ ಮಾಡುವಂಥದ್ದು. ಮತ್ತೆ ನಾನು ಯಾವ್ದು ಹೇಳ್ತೇನೆ, ಡೊಮೈನ್ ಸ್ಪೆಸಿಫಿಕ್ ಅಪ್ಲಿಕೇಶನ್ ಓರಿಯೆಂಟೆಡ್ ನಾಲೆಜ್. ಎರಡನೇದು ನಿನ್ನ ಆಟಿಟ್ಯೂಡ್ ಬಹಳ ಮುಖ್ಯ ಇಲ್ಲಿ. ಮೂರನೇದು ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳಿ. ನಾಲ್ಕನೇದು ಅಭ್ಯಾಸ, ಒಳ್ಳೆ ಅಭ್ಯಾಸ ಕಲಿಕೆಯಲ್ಲಿ ಮಾಡಿಕೊಳ್ಳಿ. ಐದನೇದು ನೈತಿಕ ಮೌಲ್ಯಗಳನ್ನು ಸಂಪಾದಿಸಿಕೊಳ್ಳಿ. ಕೊನೆಗೆ ಅದೇ ನಮ್ಮನ್ನು ಕಾಪಾಡಿಕೊಳ್ತದೆ ಅಂತ. ಓದೋದು ಶಾಸ್ತ್ರ ಇಪ್ಪುದು ಬರಬಾರದು. ಇದು ನನ್ನ ಒಂದು ಸ್ಟ್ಯಾಂಡ್ ಅಂತಾದ್ರೆ ಅದೇ ರೀತಿ ಬೇಕಾದಂತಹ ಪೂರಕವಾದ ವಾತಾವರಣ ಶಾಲೆಯಲ್ಲಿ ಕಲಿಸಿಕೊಡ್ಬೇಕಾಗುತ್ತೆ, ಅದನ್ನು ಕಲ್ಪಿಸಿಕೊಡ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಎಲ್ಲಾ ಕಾಲೇಜುಗಳಿಗೆ ಒಂದು ಸರ್ಕ್ಯುಲರ್ ರಿಜಿಸ್ಟರ್ ಕಳಿಸಲಿಕ್ಕೆ ನಾನು ಹೇಳ್ತೇನೆ. ಇಷ್ಟೇ ಒಂದು ಇಟ್ಟುಕೊಂಡು ಒಂದು ವರದಿ ಇತ್ತು, ಅದನ್ನು ಶೈಕ್ಷಣಿಕ ಮಂಡಳಿ ಸಭೆಗೆ ಮಂಡಿಸ್ತೇವೆ. ಆ ನಂತರ ಸಿಂಡಿಕೇಟ್ಗೆ ತಂದು ಎಲ್ಲಾ ಕಾಲೇಜುಗಳಿಗೆ ಕಳಿಸ್ತೇವೆ. ಯಾಕಂದ್ರೆ ನಾವು ಕೈಕಟ್ಟಿ ಕುಳಿತುಕೊಳ್ಳುವಾಗಿಲ್ಲ. ಬಿಕಾಸ್ ನಾವು ಪೂರಕವಾದ ವಾತಾವರಣ ಸೃಷ್ಟಿ ಮಾಡುವಂತ ನೈತಿಕ ಹೊಣೆಗಾರಿಕೆ ವಿಶ್ವವಿದ್ಯಾಲಯಕ್ಕೆ ಇದೆ. ಯಾಕಂದ್ರೆ ಅದೆಲ್ಲ ಕಾಲೇಜ್ ಅಫಿಲಿಯೇಟೆಡ್. ಇದು ಶಿಸ್ತಿಗೆ ಭಂಗ ತರುವಂಥದ್ದು ಅಥವಾ ಕಲಿಕೆ ವಾತಾವರಣವನ್ನು ಕಲುಷಿತಗೊಳಿಸುವಂಥದ್ದು, ಮತ್ತೆ ಇದಕ್ಕೆ ಉತ್ತೇಜನ ಕೊಡಬಾರದು ಕಾಲೇಜ್ ಅಂತ ಕೆಲವು ಮಾರ್ಗಸೂಚಿಗಳನ್ನು ತಯಾರು ಮಾಡಬೇಕು. ಅದಕ್ಕೆ ತಜ್ಞರ ಸಮಿತಿ ಮಾಡಿ ಮುಂದಿನ 1 ತಿಂಗಳ ಒಳಗಡೆ ನಾನು ಅದನ್ನು ಎಲ್ಲ ನಮ್ಮ 215 ಕಾಲೇಜಿದೆ, ಈಗ ಸೈನಿಕ ಕಾಲೇಜು, ಅಷ್ಟು ಕಾಲೇಜುಗಳಿಗೆ ಕಳಿಸುವಂತ ವ್ಯವಸ್ಥೆ ಮಾಡಿ. ನೈಸ್ನಾ? ಸಮೃದ್ಧಿ ಬ್ಯಾಂಗಲ್ ನಾನ್ ತಗೋತಿದ್ದೀನಿ. ಎಲ್ಲಾ ಕಡೆ ಚೌಕಾಸಿ ಮಾಡ್ತೀಯಲ್ಲ, ಜ್ಯುವೆಲ್ರಿಗಾಗಿ ಮಾಡಲ್ವಾ? ಚೌಕಾಸಿ ಅಗತ್ಯವಿದೆ, ಆದ್ರೆ ಮಲಬಾರ್ನಲ್ಲಿ ಅದರ ಅಗತ್ಯವಿಲ್ಲ. ಅವರು ಹೇಳುದು ನಿಜ. ಇದು ಮಲಬಾರ್ನ ಫೇರ್ ಪ್ರೈಸ್ ಪ್ರಾಮಿಸ್. ಫೇರ್ ಮೇಕಿಂಗ್ ಚಾರ್ಜಸ್ ನಿಮ್ಗೆ ಹಾಗೂ ನನ್ಗೆ. ಇದರಿಂದ ನಮ್ಮೆಲ್ಲರಿಗೂ ಸಿಗುತ್ತೆ ಟೋಟಲ್ ವ್ಯಾಲ್ಯೂ ಫಾರ್ ಮನಿ ಗ್ಯಾರಂಟಿಡ್. ಎಲ್ಲ ದಿನ ಹಾಗೂ ಎಲ್ಲ ಕಡೆ. ಎಕ್ಸಾಕ್ಟ್ಲಿ. ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್. ಫೇರ್ ಮೇಕಿಂಗ್ ಚಾರ್ಜಸ್ ಎಲ್ರಿಗೂ, ಎಲ್ಲ ದಿನವೂ ಹಾಗೂ ಎಲ್ಲ ಕಡೆಯೂ. ಪ್ರಾಮಿಸ್ ಇಸ್ ಅ ಪ್ರಾಮಿಸ್.